ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾವಿವತ್ತು ಮನೆಯಲ್ಲೇ ಒಂದು ಪಾನಿಪೂರಿ ಮಾಡುವ ಅಂತ ನೋಡುವ. ಹೇಗೆ ಮಾಡೋದು ನೋಡಿ. ಈಗ 5 ಆಲೂಗೆಡ್ಡೆಯನ್ನು ಬೇಯಿಸಿ ಅದನ್ನು ಮ್ಯಾಶ್ ಮಾಡ್ಕೊಳ್ತಿದ್ದೇನೆ. ಹಾಗೆ ಅದಕ್ಕೆ ಏನು ಬೇಕು ಅಂತ ಅದನ್ನೆಲ್ಲ ಹಾಕ್ಕೊಳ್ಳುವ. ಈಗ 1 ಸ್ಪೂನು ಖಾರ ಪುಡಿ ಹಾಕ್ಕೊಳ್ತಿದ್ದೇನೆ. ಹಾಗೆ ಅರಶಿನ ಒಂದು ಸಣ್ಣ ಸ್ಪೂನಲ್ಲಿ 1/4 ಸ್ಪೂನು. ಹಾಗೆ ಗರಂ ಮಸಾಲ ಒಂದು ಸ್ವಲ್ಪ ಸಾಕು, ಚಿಟಿಕೆಯಷ್ಟು ಸ್ವಲ್ಪ ಗರಂ ಮಸಾಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿ ಇಡುವ. ಇದು ಎಲ್ಲರಿಗೆ ಮಾಡಲಿಕ್ಕೆ ಇಂಗು ಪುಡಿ ಸ್ವಲ್ಪ ಹಾಕುವ. ಅದು ಅವರವರಿಗೆ ಎಷ್ಟು ಬೇಕಂದರೆ ಆಲೂಗೆಡ್ಡೆ ಅಲ್ವ, ಅದಕ್ಕೆ ನಾನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳುವ. ಇದು ಎಲ್ಲರಿಗೆ ಹೆಚ್ಚಿನವಾಗಿ ಮಾಡಲಿಕ್ಕೆ ಗೊತ್ತಿರ್ತದೆ. ಆದರೂ ಕೂಡ ನಾನು ಯಾಕೆ ತೋರಿಸ್ತಿದ್ದೇನೆಂದರೆ, ರೋಡ್ ಬದಿಯಲ್ಲೆಲ್ಲ ಹೋಗಿ ತಿನ್ನುವ ಬದಲಿಗೆ ಮನೆಯಲ್ಲೇ ಮಾಡುವ ಅಂತ. ಹಾಗೆ ನೋಡಿ, ಇದು 2 ಕಾಯಿಮೆಣಸು, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಪುದೀನ, 2 ಲಿಂಬೆಹಣ್ಣು, 1 ಲಿಂಬೆಹಣ್ಣು 2 ಭಾಗ ಅಂದರೆ, ಮತ್ತು ಬೆಲ್ಲ, ಜೀರಿಗೆ 1/4 ಸ್ಪೂನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನಾವು ರುಬ್ಬಿಕೊಳ್ಬೇಕು. ಹಸಿಯನ್ನೇ ನಾವು ಯೂಸ್ ಮಾಡೋದು, ಅಂದರೆ ಬಿಸಿ ಮಾಡಲಿಕ್ಕಿಲ್ಲ. ಮತ್ತು ಸ್ವಲ್ಪ ಹುಣಸೆ ಹುಳಿಯನ್ನು ನಾವು ನೋಡಿ ಅದಕ್ಕೆ ಹಾಕುವಂಥ ಇದು ಮಸಾಲ. ಇದು ನಾವು ತುಂಬ ಜನ ಇದ್ದರೆ 4 ಸ್ಪೂನ್ ಹಾಕ್ಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಬೋದು. ಟೇಸ್ಟ್ ನೋಡಿ ಹಾಕಿದರೆ ಗೊತ್ತಾಗುತ್ತೆ. ಹಾಗೆ ನೋಡಿ, ಹುಣಸೆ ಹುಳಿ ಇದನ್ನು ಚೆನ್ನಾಗಿ ಕಿವುಚಬೇಕು. ಕಿವುಚಿ ಆದಮೇಲೆ ಅದು ನಾವು ತೋರಿಸಿದಂಥ ಮಸಾಲವನ್ನು ರುಬ್ಬಿ ಇದಕ್ಕೆ ಸೇರಿಸಬೇಕು. ಇದು ಅವರವರಿಗೆ ರುಚಿಗೆ ತಕ್ಕಷ್ಟು ಹಾಕುವಂಥದ್ದು. ಈ ಮಸಾಲನ್ನು ರುಬ್ಬಿ ಅದಕ್ಕೆ ಸೇರಿಸಬೇಕು. ಈಗ ಮಸಾಲ ರುಬ್ಬಿ ಆಯಿತು, ಸೇರಿಸಿದ್ವಿ. ಈಗ ಇದಕ್ಕೆ ಎಷ್ಟು ನೀರು ಬೇಕು ಅದು ಸೇರಿಸಬೇಕು. ಆಗ ಉಪ್ಪು ನೋಡಿ, ಬೇಕಿದ್ದರೆ ಉಪ್ಪು ಹಾಕ್ಕೊಳ್ಬೋದು ಸ್ವಲ್ಪ. ಇದು ತಂದಂಥ ಪ್ಯಾಕೆಟ್ ಪೂರಿ ನಾವು ಮಾಡಿದ್ದಲ್ಲ. ಇದನ್ನು ನಾವು ತುಂಬ ಎಣ್ಣೆ ಬೇಕಾಗೋದಿಲ್ಲ ನೋಡಿ. ನಾನು ಸ್ವಲ್ಪ ಎಣ್ಣೆನೇ ಇಟ್ಟಿದ್ದೇನೆ, ಇಷ್ಟೇ ಸಾಕಾಗ್ತದೆ. ಅಂದರೆ ಮನೆಯಲ್ಲಿ ನಾವು ಮಾಡುವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಇಟ್ಟು ನಾವು ಮಾಡಬಹುದು. ಹಾಗೆ ನಾನು ಸ್ವಲ್ಪ ಎಣ್ಣೆ ಇಟ್ಟು ಮಾಡಿದ್ದೇನೆ ನೋಡಿ, ಆಗುತ್ತೆ. ನೋಡಿ, ಮಾಡಿ ಆಯಿತು ಎಲ್ಲ. ಈಗ ಪ್ಲೇಟಿಗೆ ಹಾಕಿ ಆಯಿತು. ಈಗ ಇದರಲ್ಲಿ ನೋಡಿ, ಪೂರಿ, ಹಾಗೆ ಆಲೂಗೆಡ್ಡೆ ಮ್ಯಾಶ್ ಮಾಡಿದಂಥದ್ದು, ನೀರುಳ್ಳಿ ಕಟ್ ಮಾಡಿದ್ದು, ಮತ್ತು ಪಾನಿ, ಮತ್ತು ಶಾವಿಗೆ ಎಲ್ಲ ಇದೆ ನೋಡಿ. ಈಗ ನಾವು ರೋಡ್ ಬದಿಯಲ್ಲಿ 4-5 ತಿಂದರೆ 20 ರೂಪಾಯಿ ಕೊಡಬೇಕಲ್ಲ. ಇಲ್ಲಿ ನಾವು ನಮಗೆ ಬೇಕಾದಷ್ಟು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.